ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಆದಿಯಲ್ಲಿ ಇದ್ದ ವಚನ ನಮ್ಮ ನೋಡ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಪ್ರಿಯರೇ, ವಚನಾಮೃತ ಕಾರ್ಯಕ್ರಮವನ್ನು ನಾವೀಗ ಆರಂಭ ಮಾಡ್ತಿದ್ದೇವೆ. ನಿಮಗೆಲ್ಲರೂ ಕೂಡ ಸ್ವಾಗತ ಮಾಡ್ತೇನೆ. ದೇವರ ವಾಕ್ಯವನ್ನು ಆಲಿಸಿಕೊಂಡು ಈ ದಿನದ ಧ್ಯಾನವನ್ನು ನಾವು ಆರಂಭ ಮಾಡೋಣ. ದುಷ್ಟತನದಿಂದ ಯಾವನು ಸ್ಥಿರತೆಯನ್ನು ಗಳಿಸಿಲ್ಲ, ಶಿಷ್ಯನ ಬೇರನ್ನು ಯಾರು ಕದಲಿಸುವಂತಿಲ್ಲ. ಜ್ಞಾನೋಕ್ತಿ ಪುಸ್ತಕ 12ನೇ ಅಧ್ಯಾಯ 3ನೇ ವಾಕ್ಯ. ದುಷ್ಟತನದಿಂದ ಯಾವನು ಸ್ಥಿರತೆಯನ್ನು ಗಳಿಸಿಲ್ಲ, ಶಿಷ್ಯನ ಬೇರನ್ನು ಯಾರು ಕದಲಿಸುವಂತಿಲ್ಲ. ಪ್ರಿಯರೇ, ಜೀವನದಲ್ಲಿ ಸ್ಥಿರತೆ ಇರಬೇಕಿದ್ರೆ ಪ್ರಥಮವಾಗಿ ಏನಿರಬೇಕಂತ ಹೇಳಿದರೆ ಒಂದು ಶುದ್ಧ ಮನಸ್ಸಿರಬೇಕು, ಶುದ್ಧ ಉದ್ದೇಶ ಇರಬೇಕು, ಗುಡ್ ಇಂಟೆನ್ಷನ್, ಒಳ್ಳೆಯ ಉದ್ದೇಶ ಮನಸ್ಸಿನಲ್ಲಿರಬೇಕು. ಅದರಲ್ಲಿ ಗೊಂದಲ ಇರಬಾರದು, ಕುಹಕತನ ಕೂಡ ಇರಬಾರ್ದು. ಅದಕ್ಕಾಗಿ ಒಂದು ವೇಳೆ ದುಷ್ಟತನ ಇದ್ದರೆ ಏನಾಗ್ತದೆ ಅಂತ ಹೇಳಿದರೆ ಅದು ದೀರ್ಘಕಾಲಕ್ಕೆ ಬಾಳುವುದಿಲ್ಲ. ಯಾಕಂತ ಹೇಳಿದರೆ ಅದರ ಪಂಚಾಂಗನೇ ದುಷ್ಟತನದಿಂದ ಕೂಡಿದ್ದರೆ ಎಲ್ಲಿಗೆ ಅದು ಬಾಳುವುದು? ಪಂಚಾಂಗ ಹಾಕುವಾಗಲೇ ಅದು ಸರಿಯಾಗಿ ಸಮತಟ್ಟಾಗಿ ಇಲ್ಲದಿದ್ದರೆ ಮನೆ ಕೂಡ ಮತ್ತೆ ಮಾಲುತ್ತದೆ. ಕೆಲವರು ಮಾತನಾಡುವಾಗ ಅವರ ಮಾತಿನಲ್ಲಿ ನಾವು ಶುದ್ಧತೆಯನ್ನು ಮತ್ತು ದುಷ್ಟತನವನ್ನು ಕೂಡ ಗ್ರಹಿಸಬಹುದು. ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಿರುವಾಗ ನನಗೆ ಆದಂಥ ಅನುಭವ ತುಂಬ ಸಿಹಿ ಮಾತು. ಎಷ್ಟೊಂದು ಒಳ್ಳೆಯ ರೀತಿಯಲ್ಲಿ ಅವರೊಂದು ಯೋಜನೆ ನನ್ನ ಮುಂದೆ ಇಟ್ಟರಂತ ಇಲ್ಲ, ಒಳ್ಳೆಯ ಯೋಜನೆ. ಅವರು ನನಗೆ ಹೇಳಿದರು, ನಮ್ಮ ಈ ಯೋಜನೆ ಅದು ಕಾರ್ಯಗತಗೊಳ್ಳಲಿಕ್ಕೆ ಆರಂಭ ಮಾಡಿದರೆ ನೀವೇ ನಮಗೆ ನಿರ್ದೇಶಕರಾಗಿ ಬೇಕು ಅಂತ ಹೇಳಿಕೊಂಡು. ಎಷ್ಟು ಹಣ ಬೇಕು? ಆ ಎಲ್ಲ ಹಣವನ್ನು ಕೂಡ ಅವರೇ ಭರಿಸಲಿಕ್ಕೆ ತಯಾರಿದ್ದಾರೆ. ದೊಡ್ಡ ಯೋಜನೆ. ನನಗೆ ಅವರು ಮಾತನಾಡುವಾಗಲೇ ತಿಳಿಯಿತು, ಇದು ಶುದ್ಧ ಮಾತು ಅಥವಾ ಶುದ್ಧ ಮನಸ್ಸಲ್ಲ, ಇದರಲ್ಲಿ ಹಿಂದುಗಡೆ ವ್ಯಾಪಾರ ಅಡಗಿ ಉಂಟು ಅಂತ ತಿಳಿಯಿತು ನನಗೆ. ವ್ಯಾಪಾರ ಅಡಗಿ ಉಂಟು. ನೋಡಿ ಯಾವ ರೀತಿ ಈ ಆಮಿಷವನ್ನು ಒಡ್ಡುತ್ತಾರೆ ನೋಡಿ. ದೊಡ್ಡ ಯೋಜನೆ, ಹಣ ಎಲ್ಲ ಕೂಡ ಬರ್ತದೆ, ನಮಗೆ ನೀವೇ ನಿರ್ದೇಶಕರು, ಎಷ್ಟರ ತನಕ ಆಗ್ತದೆ ಅಷ್ಟರ ತನಕ ನೀವೇ ಇರಿ ಅಂತ ಹೇಳಿಕೊಂಡು ನನ್ನ ಮನಸ್ಸಿಗೆ ತಕ್ಷಣ ಬಂತು, ಇದು ಶುದ್ಧವಾದಂಥ ಮಾತಲ್ಲ, ಶುದ್ಧವಾದಂಥ ಉದ್ದೇಶ ಇದರಲ್ಲಿಲ್ಲ. ಇದರಲ್ಲಿ ಒಂದು ರೀತಿಯ ವ್ಯಾಪಾರ ಅಡಗಿ ಉಂಟಂತ ಹೇಳಿಕೊಂಡು ನಾನು ಹೇಳಿದ್ದೆ, ಬೇಡ ಇದು, ನಮಗೆ ಬೇಡ ಇದು, ನಿಮಗೆ ಎಲ್ಲಿ ಮಾಡಲಿಕ್ಕೆ ಉಂಟು ಅಲ್ಲೇ ಮಾಡಿ ನೀವು, ನಮಗೆ ಇಂಥ ಒಂದು ಯೋಜನೆ ಬೇಡ. ನಮ್ಮನ್ನು ಯಾರು ಕೂಡ ಹಣದಿಂದ ಖರೀದಿ ಮಾಡುವುದು ಬೇಡ. ಯಾಕಂತ ಹೇಳಿದರೆ ಎಲ್ಲಿ ಉದ್ದೇಶ ಕೆಟ್ಟದಿರ್ತದೋ ಅಲ್ಲಿ ಅದು ಕೊನೆ ತನಕ ತಲುಪುವುದಿಲ್ಲ, ಅಥವಾ ದೇವರ ಆಶೀರ್ವಾದ ಅದರ ಮೇಲೆ ಇರುವುದಿಲ್ಲ. ಎಲ್ಲಿಯಾದರೂ ವ್ಯಾಪಾರನೇ ಮಾಡಲಿಕ್ಕೆ ಉಂಟಂತ ಯೋಚನೆ ಮಾಡುವ, ವ್ಯಾಪಾರನೇ ಮಾಡಿ, ತೊಂದರೆ ಇಲ್ಲ, ಅದಕ್ಕೆ ಕೂಡ ಅವಕಾಶಗಳಿವೆ ಸಮಾಜದಲ್ಲಿ. ಆದರೆ ಒಳ್ಳೆಯ ಕೆಲಸದ ಒಳಗೆ ವ್ಯಾಪಾರದ ಮನಸ್ಸನ್ನು ತುರುಕಿರಿಸಬಾರ್ದು ಒಳಗಡೆ. ಯಾಕಂತ ಹೇಳಿದರೆ
ಏನು ಒಳ್ಳೆಯ ಕೆಲಸ ನಡೀತದೆ, ಅಲ್ಲಿ ಸೈತಾನ ಒಳಗೆ ಬಂದರೆ ಮತ್ತೆ ಎಲ್ಲ ಕೂಡ ಅದು ಮಕ್ಕಡೆ ಮಲಗಿದ ಹಾಗೆ ಹೋಯ್ತು. ಎಲ್ಲ ಕೂಡ ಎಷ್ಟೋ ವರ್ಷದಿಂದ ನಡೆಸಿಕೊಂಡು ಬಂತ ಒಳ್ಳೆಯ ಕೆಲಸವನ್ನು ನಾವು ಒಂದು ಪುಟ್ಟ ಆಸೆಯಿಂದ ಅದನ್ನು ನಾಶ ಮಾಡುವುದು ಸರಿಯಲ್ಲ. ಎಲ್ಲಿ ಬರ್ತಾರೆ ಈ ಆಮಿಷವನ್ನು ಒಡ್ಲಿಕ್ಕೆ? ಸೈತಾನ ಎಲ್ಲಿ ಬರ್ತಾನೆ? ಕೆಟ್ಟದ್ದು ಮಾಡುವಲ್ಲಿ, ಕೆಟ್ಟದಲ್ಲಿ ಆತನು ಬರಬೇಕಾಗಿಲ್ಲ. ಆಲ್ರೆಡಿ ಇಷ್ಟ ತನಕನಲ್ಲಿ ಕೆಟ್ಟದ್ದು ಉಂಟು. ಎಲ್ಲಿ ಒಳ್ಳೆಯದಾಗಿ ನಡೆಯುತ್ತದೆ ಅಲ್ಲಿ ಬರ್ತದೆ ಕೆಡಿಸಲಿಕ್ಕೆ. ಯಾವ ರೀತಿಯಲ್ಲಿ ಬರ್ತದೆ? ನಾನಾ ರೂಪಗಳಲ್ಲಿ ಬರ್ತದೆ. ಸ್ವಲ್ಪ ಜಾಗೃತಿ ಇಲ್ಲದಿದ್ದರೆ ನಾವು ಸುಲಭವಾಗಿ ಅವರ ಕೈಯೊಳಗೆ ಜಾರಿ ಬೀಳ್ತೇವೆ. ಇತ್ತೀಚಿನ ದಿನಗಳಲ್ಲಿ ಇನ್ನೊಬ್ಬರು ಬಂದರು. ಅವರು ಮಾತನಾಡುವಂಥ ಒಂದು ವೈಖರಿ, ಸಿಹಿ ಮಾತುಗಳು ಎಷ್ಟು ಸುಂದರವಾಗಿವೆ ಸಿಹಿ ಮಾತುಗಳು. ಯಾರಾದರೂ ಕೂಡ ಅಲ್ಲಿ ಸಿಲುಕಿ ಬೀಳಲಿಕ್ಕೆ ಏನು ಕಷ್ಟ ಇಲ್ಲ. ಏನೊಂದು ಆಮಿಷ, ದೊಡ್ಡ ಮೊತ್ತ ಸಿಗ್ತದೆ ನಿಮಗೆ, ದೊಡ್ಡ ಮೊತ್ತ. ನನ್ನ ಕೆಲಸವನ್ನು ಮಾತ್ರ ಒಂದು ನೀವು ಮಾಡಿಕೊಡ್ಬೇಕು. ಪ್ರಿಯರೇ, ಎಲ್ಲಿ ಮನಸ್ಸಿನಲ್ಲಿ ದುಷ್ಟತನ ಅಡಗಿದೆ ಅಲ್ಲಿ ಒಳಿತಾಗುವುದಿಲ್ಲ. ಏನಾದರೂ ಮಾಡಲಿಕ್ಕಿದ್ದರೆ ಮಾಡಿ, ನಿಯಮದ ಪ್ರಕಾರ ಮಾಡಿ. ಆದರೆ ಎಲ್ಲಿ ಒಳ್ಳೆಯ ಕೆಲಸ ನಡೀತಾ ಉಂಟು ಅದರಲ್ಲಿ ಹೋಗಿ ಈ ಕೆಟ್ಟದರ ಬಾಲವನ್ನು ಒಳಗೆ ಹಾಕುವುದು ಅದು ಒಳ್ಳೆಯದಲ್ಲ. ಸಾಧ್ಯ ಉಂಟು. ಕೆಲವು ಸಾರಿ ನನಗೆ ತಿಳಿದ ಪ್ರಕಾರ ನಾನು 2 ಉದಾಹರಣೆಗಳನ್ನು ನಿಮ್ಮ ಮುಂದಿಟ್ಟೆ. ಇನ್ನೊಂದು ಉದಾಹರಣೆಯನ್ನು ಹೇಳ್ತೇನೆ ನಾನು ನಿಮಗೆ. ಯಾವ ರೀತಿ ಈ ದುಷ್ಟತನ ಒಳಗೆ ಬಂದರೆ ಏನು ಒಳಿತುಂಟು ಅದು ಯಾವ ರೀತಿ ಕುಸಿದು ಬೀಳ್ತದೆ, ಸ್ಥಿರತೆ ಕಳೆದುಕೊಳ್ಳುತ್ತದೆ ಎಂಬುದನ್ನು. ಹಲವಾರು ವರ್ಷಗಳಿಂದ ಒಂದು ಸಂಸ್ಥೆ ನಡೀತಾ ಇತ್ತು, ಧಾರ್ಮಿಕ ಸಂಸ್ಥೆ. ಒಳ್ಳೆ ರೀತಿಯಲ್ಲಿ ನಡೀತಾ ಇತ್ತು. ಆದರ್ಶ ಕೆಲಸ ಅಲ್ಲಿ ನಡೆಯುವಂಥದ್ದು ತುಂಬ ಒಳ್ಳೆಯದು. ಯೇಸು ಸ್ವಾಮಿ ಕಲಿಸಿಕೊಟ್ಟಂಥ ರೀತಿಯಲ್ಲಿ ಅಲ್ಲಿ ಬಡತನ, ಆಮೇಲೆ ಸೇವೆ, ತ್ಯಾಗಮಯ ಜೀವನ ಎಲ್ಲ ನಡೀತಾ ಇತ್ತು ಒಳ್ಳೆಯ ರೀತಿಯಲ್ಲಿ. ತುಂಬ ಖುಷಿ ಕೊಡುವಂಥ ಕೆಲಸ. ಹೇಗೆ ಬರ್ತಾನೆ ಸೈತಾನ ಒಳಗಡೆ? ಹಣದ ರೂಪದಲ್ಲಿ. ಅಲ್ಲಿ ಒಳಗಡೆ ಇರುವಂಥ ವ್ಯಕ್ತಿಯ ಒಬ್ಬ ಈ ಸೈತಾನನ ಕೈಯಲ್ಲಿ ಸಿಲುಕಿ ಬಿದ್ದಂಥ ವ್ಯಕ್ತಿ. ಎಷ್ಟೊಂದು ಜಾಣತನ ಮತ್ತು ಚಾಣಾಕ್ಷತನ. ಇತರರಿಗೆ ತನ್ನ ಮಾತುಗಳಿಂದ ಮತ್ತು ಯೋಜನೆಗಳಿಂದ ಆತನು ಏನು ಮಾಡ್ತಾನೆ ಅಂತ ಹೇಳಿದರೆ ಕೈ ಒಳಗೆ ತೆಗೆದುಕೊಂಡನು. ಯಾರನ್ನು? ತನಗಿಂತ ಹಿರಿಯರನ್ನು. ಏನು ಹೇಳಿ, ನೀವೆಲ್ಲ ಹಳೆ ಕಾಲದವರು, ನಿಮಗೆಲ್ಲ ಇದೆಲ್ಲ ತಿಳಿಯುವುದಿಲ್ಲ. ನೀವು ಎಲ್ಲಿದ್ದೀರಿ ಅಲ್ಲೇ ಇದ್ದೀರಿ. ನಾವು ಏನು ಮಾಡಬೇಕಂತ ಹೇಳಿದರೆ ಪ್ರಪಂಚಕ್ಕೆ ತೆರೆಯಬೇಕು, ತೆರೆದವರಾಗಿರಬೇಕು, ಹೊಸ ಯೋಜನೆಗಳನ್ನು ತರಬೇಕು. ಹಿಂದೆ ಇದ್ದವರು ಯಾರು? ಅವರ ಹಿಂದೆ ಕೂಡ ಒಬ್ಬರು ವ್ಯಕ್ತಿ ಇದ್ದರು, ತುಂಬ ಹೆಸರುವಾಸಿ ವ್ಯಕ್ತಿ, ಈ ವ್ಯಾಪಾರದಲ್ಲಿ ಉನ್ನತಕ್ಕೇರಿದವರು. ಎಲ್ಲಿ ಬಿತ್ತು ದೃಷ್ಟಿ? ಈ ಸಂಸ್ಥೆಯ ಮೇಲೆ ಬಿತ್ತು. ಇಬ್ಬರ ಮನಸ್ಸಿನಲ್ಲಿ 2 ವಿಚಾರಗಳು. ಇವರು ವ್ಯಾಪಾರದ ಜಗತ್ತಿನಲ್ಲಿ ಏನು ಪರಿಣತರಲ್ಲ, ಅವರಿಗೇನು ತಿಳಿಯುವುದಿಲ್ಲ. ಇಲ್ಲಿ ತನ್ನ ಮೀಸೆ ಒಳಗೆ ಹೊಕ್ಕರೆ ಇದು ಒಂದು ಖನಿಜ ಇದ್ದ ಹಾಗೆ ಪಡೆಯಬಹುದು. ಇನ್ನೊಬ್ಬರು ನನ್ನ ಅವಧಿಯಲ್ಲಿ ಇದು ಆದರೆ ನನಗೆ ಒಂದು ಹೆಸರು ಬರ್ತದೆ. ನೋಡಿ ಯಾವ ರೀತಿಯ ಕೆಲಸ ಮಾಡ್ತದೆ ಸೈತಾನ. ನೋಡಿ ಯಾವ ರೀತಿಯಲ್ಲಿ ಒಳಗೆ ಬರ್ತಾನೆ ಅಂತ ಹೇಳಿ. ಒಬ್ಬನು ಈ ಮುಗ್ಧ ಜನರನ್ನು ಉಪಯೋಗ ಮಾಡಿದರೆ ಖನಿಜ ಸಿಗ್ತದೆ. ಇನ್ನೊಬ್ಬನು ಈತನ ಈ ವ್ಯಾಪಾರವನ್ನು ಉಪಯೋಗ ಮಾಡಿಸಿದರೆ ನನಗೆ ಹೆಸರು ಬರ್ತದೆ. ಇಬ್ಬರ ಉದ್ದೇಶಗಳು ಕೂಡ ದುಷ್ಟ ಉದ್ದೇಶಗಳು. ಅಲ್ಲಿದ್ದಂಥ ವ್ಯಕ್ತಿಗಳು ಹೇಗಂತ ಗೊತ್ತಿಲ್ಲ, ಒಪ್ಪಿಕೊಂಡರು.
ಕೆಲಸ ಆಯಿತು. ಆದರೆ ಅದರ ಪರಿಣಾಮವನ್ನು ಇನ್ನು ಮುಂದಕ್ಕೆ ಅನುಭವಿಸ್ತಲೇ ಇರಬೇಕು. ಏನು ಪ್ಲ್ಯಾನ್ ಮಾಡಿದ್ದಾರೋ, ಯೋಜನೆ ಮಾಡಿದ್ದಾರೋ ಅದು ಕಾರ್ಯಗತಗೊಂಡಿತು. ಆದರೆ ಇವತ್ತು ಎಲ್ಲರಿಗೆ ಪಶ್ಚಾತ್ತಾಪ ಆಗ್ತದೆ. ಯಾವ ವ್ಯಕ್ತಿ ಈ ಒಂದು ಯೋಜನೆಯನ್ನು ಮುಂದಿಟ್ಟು ಇದು ಬೇಕು, ನಮಗೆ ನಾವು ಪ್ರಪಂಚಕ್ಕೆ ಮುಕ್ತವಾಗಿರಬೇಕು, ಎಲ್ಲರ ಜೊತೆ ನಾವು ಹೊಂದಿಕೊಂಡು ಹೋಗಬೇಕು, ನಾವು ಕೂಡ ಪ್ರಗತಿ ಹೊಂದಬೇಕು ಅಂತ ಹೇಳಿದಂಥ ವ್ಯಕ್ತಿ ಇವತ್ತಿಲ್ಲ. ಅಲ್ಲಿ ಕಾಲಿಟ್ಟರೆ ನನಗೆ ಖನಿಜ ಸಿಗ್ತದಂತ ಹೇಳಿದ ವ್ಯಕ್ತಿ ಕೂಡ ಆ ಯೋಜನೆ ಕೊನೆಯ ಯೋಜನೆ. ಯಾರು ಅದರಲ್ಲಿ ಅನುಭವಿಸ್ತಾ ಇದ್ದಾರೆ, ಯಾರು ಅನುಭವಿಸ್ತಾ ಇದ್ದಾರೆ ಅಂತ ಹೇಳಿದರೆ ಪಾಪದವರು ಅನುಭವಿಸ್ತಾ ಇದ್ದಾರೆ. ಎಷ್ಟು ವರ್ಷಗಳಿಂದ ಒಂದು ಒಳ್ಳೆಯ ಕೆಲಸ ನಡೆಯುತ್ತಾ ಇತ್ತು, ಅಲ್ಲಿಗೆ ಸೈತಾನ ಯಾವ ರೀತಿಯಲ್ಲಿ ಒಳಗೆ ಬರ್ತಾನೆ ಎಂಬುದಕ್ಕೆ ಒಂದು ದೊಡ್ಡ ಉದಾಹರಣೆ, ಉತ್ತಮವಾದ ಉದಾಹರಣೆ. ನಾವು ಸ್ವಲ್ಪ ಯೋಚನೆ ಮಾಡಿ ನೋಡದಿದ್ದರೆ ನಾವು ಸುಲಭದಲ್ಲಿ ಸಿಕ್ಕಿಬೀಳ್ತೇವೆ. ಅದಕ್ಕಾಗಿ ನಮಗೆ ಜ್ಞಾನ ಮಾತ್ರ ಇದ್ದರೆ ಸಾಲದು, ಅದರ ಜೊತೆಯಲ್ಲಿ ದೇವರ ಅನುಗ್ರಹ ಕೂಡ ಬೇಕು, ನಮಗೆ ಪವಿತ್ರಾತ್ಮರ ಕೃಪೆ ಕೂಡ ಬೇಕು. ಏನು ನಿರ್ಧಾರ ತೆಗೆದುಕೊಳ್ಳುವಾಗ ಒಳ್ಳೆಯದಂತ ಅನ್ನಿಸ್ಬೋದು, ಆದರೆ ಎಲ್ಲಿಯಾದರೂ ಹಿಡನ್ ಅಜೆಂಡಾ, ಅವಿತ್ತಿದ್ದಂಥ ಅಡಗಿದ್ದಂಥ ದುರುದ್ದೇಶಗಳು ಇದ್ದರೆ ನಾವದನ್ನು ಗುರುತಿಸಲಿಕ್ಕೆ ತಪ್ಪಿ ಹೋದರೆ ನಾವು ಬೀಳ್ತೇವೆ. ಹೇಗೆ ಬೀಳ್ತೇವೆ? ಈ ಪಂಚಾಂಗ ಇಲ್ಲದ ಕಟ್ಟಡ ಯಾವ ರೀತಿ ಕುಸಿದು ಬೀಳ್ತದೋ ಅದೇ ರೀತಿ ನಮ್ಮ ಜೀವನ ಕೂಡ ಕುಸಿದು ಬೀಳ್ತದೆ. ಜಾಗರೂಕರಾಗಿರಬೇಕು. ದುಷ್ಟ ಉದ್ದೇಶ ಉಂಟಂತ ತಕ್ಷಣ ನಾವು ಅಲ್ಲಿ ಬ್ರೇಕ್ ಹಾಕಬೇಕು, ಸಾಕು ಇಲ್ಲಿಗೆ ಅಂತ ಹೇಳಿಕೊಂಡು. ಯಾಕಂತ ಹೇಳಿದ್ರೆ ಆ ದುಷ್ಟ ಉದ್ದೇಶ ಯಾರನ್ನು ಕೂಡ ಒಳಿತು ಮಾಡೋದಿಲ್ಲ, ಕೆಟ್ಟದಕ್ಕೆ ಕೊಂಡು ಹೋಗುವುದು. ಅದಕ್ಕಾಗಿ ನಾವು ಅಲ್ಲೇ ನಿಲ್ಲಿಸಿಬಿಟ್ರೆ ಉತ್ತಮ. ಶಿಷ್ಯನ ಬೇರನ್ನು ಯಾರು ಕೂಡ ಕದಲಿಸುವಂತಿಲ್ಲ. ಶಿಷ್ಯನ ಬೇರನ್ನು ಯಾರು ಕೂಡ ಕದಲಿಸುವಂತಿಲ್ಲ. ಯಾಕೆ? ಯಾರನ್ನು ನಾವು ಶಿಷ್ಯ ಅಂತ ಹೇಳ್ತೇವೆ? ಡಿಸೈಪಲ್. ಯಾರವರು? ಯಾರು ಶಿಷ್ಯ ಅಂತ ಹೇಳಿದ್ರೆ ಯಾವಾಗಲೂ ಕಲೀಲಿಕ್ಕೆ ತನ್ನ ಮನಸ್ಸನ್ನು ತೆರೆದಿಡ್ತಾನೆ ಆತನು ಶಿಷ್ಯ. ಯಾರಿಂದ ಆತನು ಕಲಿತಾನೆ ಅದು ಕೂಡ ಮುಖ್ಯ. ಎಲ್ಲಿಯಾದರೂ ಸಾಮಾನ್ಯವಾಗಿ ಯಾರು ಕೂಡ ಇರುವುದಿಲ್ಲ, ಸಾಮಾನ್ಯವಾಗಿ ಯಾರು ಕೂಡ ದುಷ್ಟ ಶಿಕ್ಷಕರು ಇರುವುದಿಲ್ಲ. ಸಾಮಾನ್ಯವಾಗಿ ಎಲ್ಲಿಯಾದರೂ ಇರ್ಬೋದು, ಕೆಲವರು ಇರ್ಬೋದು, ಅದು ಅಪವಾದ, ಎಕ್ಸೆಪ್ಷನ್. ಸಾಮಾನ್ಯವಾಗಿ ಏನಾಗ್ತದೆ ಅಂತ ಹೇಳಿದರೆ, ಈ ಶಿಕ್ಷಣವನ್ನು ನೀಡುವವರು ಅವರಿಗೆ ಜೀವನದಲ್ಲಿ ನಿಯತ್ತಿರ್ತದೆ, ಅವರಿಗೆ ಜೀವನದಲ್ಲಿ ತತ್ವಗಳು, ಸಿದ್ಧಾಂತ ಎಂಬುದಿರ್ತವೆ. ತಮ್ಮಲ್ಲಿ ಬರುವಂಥ ವಿದ್ಯಾರ್ಥಿಗಳಿಗೆ ಅವರೇನು ಮಾಡ್ತಾರೆ ಅಂತ ಹೇಳಿದರೆ, ತಿದ್ದುಪಡಿ ಕೊಡುವ ಮುಖಾಂತರ ಅವರಲ್ಲಿರುವಂಥ ಪ್ರತಿಭೆಗಳನ್ನು ಅವರು ಹೊರ ಜಗತ್ತಿಗೆ ತರುವಂಥ ಒಂದು ಪುಣ್ಯದ ಕೆಲಸವನ್ನು ಮಾಡ್ತಾರೆ. ಅಂಥವರ ಹತ್ರ ಹೋಗುವಾಗ ಈ ವಿದ್ಯಾರ್ಥಿಗಳು, ಡಿಸೈಪಲ್ಸ್, ಅವರೇನು ಮಾಡಬೇಕಂತ ಹೇಳಿದರೆ, ತನ್ನ ಶಿಕ್ಷಕ ತನಗೆ ಕೊಡುವಂಥ ಆ ಒಂದು ವಿದ್ಯೆಯನ್ನು ತೆರೆದ ಮನಸ್ಸಿನಿಂದ ತೆಗೆದುಕೊಳ್ಬೇಕು, ದುಃಖದಿಂದ ಅಲ್ಲ, ಅಥವಾ ಈ ತಡೆಕೊಳ್ಳುವಂಥ ಒಂದು ಸ್ವಭಾವದಿಂದ ಅಲ್ಲ. ಕುಲ್ಲವಾಗಿ ಅದನ್ನು ತೆರೆದಿಟ್ಟುಕೊಂಡು ಕೇಳಿದರೆ ಅದು ತುಂಬ ಅನುಕೂಲ ಆಗ್ತದೆ. ಯಾರಿಗೆ? ಶಿಕ್ಷಕನಿಗೆ ಅದರಿಂದ ತುಂಬ ಏನು ಪ್ರಯೋಜನ ಇಲ್ಲ. ತನಗೇನು ಮಾಹಿತಿ ಉಂಟು, ಏನು ಜಾಣ್ಮೆ ಉಂಟು, ಅದನ್ನು ಆತನು ತನ್ನ ಶಿಷ್ಯನಿಗೆ ಪಾಸ್ ಆನ್ ಅಂತ ಹೇಳಿದರೆ ಕೊಡ್ತಾನೆ ಮುಂದಕ್ಕೆ. ಶಿಷ್ಯನಲ್ಲಿರುವಂಥ ಪ್ರತಿಭೆಗಳನ್ನು ಬೆಳಕಿ ತರುವುದು ಆ ಒಂದು ಉತ್ತಮ ಕೆಲಸ ಶಿಕ್ಷಕನದ್ದು. ಅದಕ್ಕಾಗಿ ಈ ಎಷ್ಟರ ತನಕ ಶಿಷ್ಯನು ಈ ಶಿಕ್ಷಕನ ಹತ್ರ ತನ್ನ ಮನಸ್ಸನ್ನು ಕುಲ್ಲವಾಗಿ ಇಡ್ತಾನೆ ಮತ್ತು ಹೇಳ್ತಾನೆ ತನಗೇನು ಬೇಕು, ತಾನು ಕಲೀಲಿಕ್ಕೆ ಸಿದ್ಧನಾಗಿದ್ದೇನೆ, ಅಥವಾ ಕರೆಕ್ಷನ್ ಅಥವಾ ಏನಾದರೂ ತಿದ್ದುಪಡಿ ಇದ್ದರೆ ಅದನ್ನು ತೆಗೆದುಕೊಳ್ಳಿಕ್ಕೆ ನಾನು ರೆಡಿ ಇದ್ದೇನೆ ಅಂತ ಹೇಳಲಿಕ್ಕೆ ಮತ್ತು ಅದನ್ನು ಮಾಡಲಿಕ್ಕೆ ತಯಾರಿದ್ದರೆ ಅಂಥವರನ್ನು ಯಾರು ಕೂಡ ಕದಲಿಸಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂತ ಹೇಳಿದರೆ ಅವರಲ್ಲಿ ಏನುಂಟಂತ ಹೇಳಿದರೆ, ಶಿಕ್ಷಕನಿಂದ ಕಲಿಯುವಂಥ ಒಳ್ಳೆಯ ಗುಣ ಉಂಟು. ಅಂಥವರ ಬೇರನ್ನು ಯಾರು ಕೂಡ ಅಲುಗಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ಘಟನೆ ಹೀಗೆ ಉಂಟು, ನಡೆದಂಥ ಘಟನೆ. ಒಬ್ಬ ಅಳಿಯ ಇನ್ನೊಬ್ಬನು
ಅದೇ ಊರಿನವನು ಈ ಅಳಿಯನ ಮಾವನೊಂದಿಗೆ ಒಳ್ಳೆಯ ಸಂಬಂಧದಿಂದ ಇರಲಿಲ್ಲ. ಅದಕ್ಕಾಗಿ ಈ ಮನುಷ್ಯ ಏನು ಮಾಡಿದಂತ ಹೇಳಿದ್ರೆ, ಈ ಅಳಿಯನನ್ನು ತನ್ನ ಮುಷ್ಟಿ ಒಳಗೆ ತೆಗೆದುಕೊಂಡ. ಹೇಗೆ? ಆತನಿಗೆ ಹಣ ಕೊಡುವುದು, ತಿಂಡಿ ತಿನಿಸುಗಳನ್ನು ಕೊಡುವುದು, ಏನಾದರೂ ಕೆಟ್ಟ ಮಾತಾಡಿದರೆ ತನ್ನ ಸಂಗಡಿಗರೊಂದಿಗೆ ಹುರಿದುಂಬಿಸುವುದು. ಯಾರ ವಿರುದ್ಧ? ಮಾವನ ವಿರುದ್ಧ, ತನ್ನ ತಾಯಿಯ ಅಣ್ಣನ ವಿರುದ್ಧ. ಏನಾಯಿತು ಅಂತ ಹೇಳಿದರೆ, ಏನಾಗಬೇಕು ಅದೇ ಆಯಿತು. ನೋಡಿ, ಈ ಚಿಕ್ಕ ಹುಡುಗನಿಗೆ ತಾನು ಏನು ಮಾಡ್ತಾನಂತ ತಿಳಿಯಲಿಲ್ಲ. ತನ್ನ ತಾಯಿಯ ಅಣ್ಣನಿಗಿಂತ ಈ ಮನುಷ್ಯನು ನನಗೆ ತಿಂಡಿ ಕೊಡ್ತಾನೆ ಅಥವಾ ಹುರಿದುಂಬಿಸ್ತಾನೆ, ಚಪ್ಪಾಳೆ ಹಾಕ್ತಾನೆ, ಇತರರಿಂದ ಏನು ಮಾಡ್ತಾನೆ, ಚಪ್ಪಾಳೆ ಹೊಡೆಯಿಸ್ತಾನೆ. ತುಂಬ ಖುಷಿಯಾಯಿತು. ಆತನು ಹೇಳಿದಾಗೆ ಕೇಳಿದ. ಎಷ್ಟರ ತನಕ? ಹಾಳಾಗುವ ತನಕ, ಕೆಟ್ಟು ಹೋಗುವ ತನಕ, ಜೀವನ ಕೆಟ್ಟು ಹೋಗುವ ತನಕ. ಮತ್ತೆ ಏನಾಗ್ತದೆ, ಒಂದು ಸಲ ಈ ಕೆಟ್ಟತನ, ದುಷ್ಟತನ ಮನಸ್ಸಿನ ಒಳಗೆ ಹೋದರೆ ಮತ್ತೆ ಅದನ್ನು ತೆಗೆಯಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಯಾರಿಗೆ ನಷ್ಟ ಆಗುವುದಿಲ್ಲ? ಯಾರಿಗೆ ನಷ್ಟ ಆಗುವುದಿಲ್ಲ ಅಂತ ಹೇಳಿದರೆ, ಸಹನೆ ಇದ್ದರೆ ಯಾರ ವಿರುದ್ಧ ಈ ರೀತಿಯಾಗಿ ನಡೀತದೋ ಅವರಿಗೇನು ನಷ್ಟ ಆಗುವುದಿಲ್ಲ. ಸಹನೆ ಇರಬೇಕು. ಇದೊಂದು ಪರೀಕ್ಷೆ ಮಾಡುವಂಥ ಕಾಲ. ಆ ಸಮಯದಲ್ಲಿ ತುಂಬ ಕಷ್ಟ ಆಗ್ತದೆ. ಕಷ್ಟ ಅಂತ ಹೇಳಿದರೆ ಪ್ರಲೋಭನೆಗಳು ಬರ್ತವೆ. ಏನಾದರೂ ಮಾಡಬೇಕು, ಇವರಿಗೆ ಬುದ್ಧಿ ಕಲಿಸಬೇಕಂತ. ಆದರೆ ಬುದ್ಧಿ ಕಲಿಸುವವರು ಬೇರೊಬ್ಬರಿದ್ದಾರೆ ಮೇಲ್ಗಡೆ. ಅವರು ಸರಿಯಾದ ಸಮಯದಲ್ಲಿ ಸರಿಯಾದ ಬುದ್ಧಿಯನ್ನು ಕಲಿಸ್ತಾರೆ. ಅದಕ್ಕಾಗಿ ಅವಸರ ಒಂದು ಮಾಡದೆ ಸಹನೆಯಿಂದ ಇದ್ದರೆ, ತಾಳ್ಮೆ ಇದ್ದರೆ ಎಲ್ಲ ಸರಿ ಹೋಗ್ತದೆ, ನಷ್ಟ ಆಗುವುದಿಲ್ಲ. ನಷ್ಟ ಯಾರಿಗಾಗ್ತದೆ ಅಂತ ಹೇಳಿದ್ರೆ, ಯಾರು ತಿರುಗಿ ಬೀಳ್ತಾರೆ, ಯಾರು ಕೆಟ್ಟದನ್ನು ಕಲಿತಾರೆ ಮತ್ತು ಕಲಿಸ್ತಾರೆ, ಅವರಿಗೆ ಖಂಡಿತವಾಗಿಯೂ ನಷ್ಟ ಆಗ್ತದೆ, ಭರಿಸಲಾಗದಂಥ ನಷ್ಟ ಆಗ್ತದೆ. ಅದಕ್ಕಾಗಿ ಈ ಒಂದು ತಾಳ್ಮೆ ಅದು ಒಂದು ದೊಡ್ಡ ಗುಣ ಅದು. ತುಂಬ ಕಡಿಮೆ ಜನರಿಗಿರ್ತಾರೆ. ತಾಳ್ಮೆ ಇದ್ದರೆ ಏನಾದರೂ ಕೂಡ ಸಾಧಿಸ್ಬೋದಂತ ಹೇಳ್ತಾರೆ. ಅವಸರದಲ್ಲಿ ಹೋದರೆ ಅಲ್ಲೇ ಜಾರಿ ಬೀಳ್ತಾರೆ. ಇವತ್ತಿನ ದಿವಸ ಈ ಜ್ಞಾನೋಕ್ತಿ ಪುಸ್ತಕದಿಂದ ಈ ಒಂದು ಉತ್ತಮವಾದಂಥ ಮಾತು, ಮೊದಲನೇದಾಗಿ ದುಷ್ಟತನದಿಂದ ಯಾವನು ಕೂಡ ಸ್ಥಿರತೆಯನ್ನು ಗಳಿಸುವುದಿಲ್ಲ. ಎಲ್ಲಿಯಾದರೂ ಮನಸ್ಸಿನಲ್ಲಿ, ಮಾತಿನಲ್ಲಿ ಅಥವಾ ಯೋಚನೆಯಲ್ಲಿ ದುಷ್ಟತನ ಇದ್ದರೆ ಅವರ ಆ ದುಷ್ಟತನ ಜಾಸ್ತಿ ಕಾಲಕ್ಕೆ ಬಾಳುವುದಿಲ್ಲ. ಅದು ಬಿದ್ದು ಹೋಗ್ತದೆ ಅಥವಾ ಹೊರಗಡೆ ಬೆಳಕಿಗೆ ಬಂದೇ ಬರ್ತದೆ, ನಶಿಸಿ ಹೋಗ್ತದೆ, ಉಳಿಯುವುದಿಲ್ಲ ಅದು. ಅದೇ ರೀತಿ ಕಲೀಲಿಕ್ಕೆ ಮನಸ್ಸನ್ನು ತೆರೆದಿಟ್ಟಂಥ ಮನುಷ್ಯನು, ಆತನ ಬುಡವನ್ನು ಯಾರು ಕೂಡ ಅಲ್ಲಾಡಿಸಲಿಕ್ಕೆ ಸಾಧ್ಯ ಇಲ್ಲ. ಸರಿಯಾದ ಶಿಕ್ಷಕನ ಹತ್ರ ಆತನು ಕಲಿತಾ ಇದ್ದಾನಾದರೆ ಯಾರು ಕೂಡ ಆತನನ್ನು ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ. ಯಾರು ಕೂಡ ಆತನ ಬೇರನ್ನು ಎಳೆದು ಹಾಕಲಿಕ್ಕೆ ಸಾಧ್ಯ ಇಲ್ಲ. ಈ ಒಂದು ದೊಡ್ಡ ಗುಣ ನಮ್ಮೆಲ್ಲರಲ್ಲಿ ಕೂಡ ಬರಲಿ ಅಂತ ನಾವು ಕರ್ತರಾದ ದೇವರಲ್ಲಿ ಇವತ್ತು ಪ್ರಾರ್ಥಿಸುವ. ಕರ್ತರಾದ ದೇವರೇ, ಅನಂತ ಕೃತಜ್ಞತೆಗಳನ್ನು ನಿಮಗೆ ನಾವು ಸಲ್ಲಿಸುತ್ತೇವೆ. ದುಷ್ಟತನ ಅದು ಸ್ಥಿರ ಕಾಲ ಬಾಳುವುದಿಲ್ಲ. ಲೂಸಿಫರನಲ್ಲಿ ದುಷ್ಟತನ ಇತ್ತು, ಆದರೆ ಆತನು ಬೆಳಕಿನ ದೂತನು ಕೊನೆಗೆ ಕಪ್ಪಾಗಿ ಹೋದನು. ಕರ್ತರಾದ ದೇವರೇ, ನಿಮ್ಮ ಪುತ್ರರು, ನಮ್ಮ ಕರ್ತರು ಯೇಸು ಕ್ರಿಸ್ತರು ಈ ಭೂಲೋಕಕ್ಕೆ ಬಂದಾಗ ನಮಗೆ ಸ್ವರ್ಗ ಸಾಮ್ರಾಜ್ಯದ ಬಗ್ಗೆ ಹಲವಾರು ಬೋಧನೆಗಳನ್ನು ಕೊಟ್ಟಿದ್ದಾರೆ. ಸೂಚಕ ಕಾರ್ಯಗಳ ಮುಖಾಂತರ ನಿಮ್ಮ ಪರಿಚಯವನ್ನು ಮಾಡಿಕೊಟ್ಟಿದ್ದಾರೆ, ಸ್ವರ್ಗ ಸಾಮ್ರಾಜ್ಯವನ್ನು ತಿಳಿಯಪಡಿಸಿದ್ದಾರೆ. ನಿಮ್ಮ ಪುತ್ರರು ಯೇಸು ಕ್ರಿಸ್ತರು ನಮಗೆ ಶಿಕ್ಷಕರಾಗಿದ್ದಾರೆ. ಅವರೊಬ್ಬರೇ ನಮ್ಮ ಶಿಕ್ಷಕರು. ಅವರ ಮಾತುಗಳನ್ನು ಓದಿಕೊಂಡು ಅವರ ಮಾತುಗಳನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ನಮಗೆ ಬೇಕಾದಂಥ ಬುದ್ಧಿಶಕ್ತಿಯನ್ನು ನೀಡಿರಿ. ಪಾವನಾತ್ಮರನ್ನು ನಮ್ಮ ಮೇಲೆ ಕಳುಹಿಸಿರಿ. ನಾವು ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಸರಿಯಾದಂಥ ನಿರ್ಧಾರವನ್ನು ತೆಗೆದುಕೊಳ್ಳಲಿಕ್ಕೆ, ಯಾವತ್ತೂ ಕೂಡ ನಿಮ್ಮ ಪುತ್ರರು ನಮಗೆ ನೀಡಿದಂಥ ಶಿಕ್ಷಣವನ್ನು, ಕಲಿಕೆಯನ್ನು ನಾವು ಕಲೀಲಿಕ್ಕೆ ನಮಗೆ ನಿಮ್ಮ ಆಶೀರ್ವಾದವನ್ನು ನೀಡಿರಿ. ಈ ರೀತಿಯಾಗಿ ನಾವು ಸದಾ ನಿಮ್ಮಲ್ಲೇ ಇರುವಂತಾಗುವುದು. ನಾವು ನಮ್ಮನ್ನು ಯಾರು ಕೂಡ ಬೀಳಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ನಮ್ಮ ಬೇರನ್ನು ಯಾರು ಕೂಡ ಎಳೆಯಲಿಕ್ಕೆ ಸಾಧ್ಯವಾಗುವಂತಿಲ್ಲ.
ಇವತ್ತಿನ ದಿವಸ ಯಾರೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೋ ಅವರೆಲ್ಲರ ಮೇಲೆ ನಿಮ್ಮ ಅನಂತ ಆಶೀರ್ವಾದಗಳನ್ನು ಸುರಿಸಿರಿ. ಆಯುರಾರೋಗ್ಯವನ್ನು ಅವರಿಗೆ ದಯಪಾಲಿಸಿರಿ. ಅವರ ಮನೆಯಲ್ಲಿರುವಂಥ ಎಲ್ಲರೂ ಕೂಡ ನಿಮ್ಮ ಪುತ್ರ ಯೇಸುವಿನಿಂದ ಕಲಿಯುವಂತರಾಗಲಿ. ಕರ್ತಾದ ದೇವರೇ, ಎಲ್ಲ ಕುಟುಂಬಗಳ ಮೇಲೆ ನಿಮ್ಮ ಆಶೀರ್ವಾದವನ್ನು ಸುರಿಸಿರಿ. ಈ ಪ್ರಾರ್ಥನೆ ನಿಮಗೆ ಸಲ್ಲಿಸುತ್ತೇವೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ. ಆಮೇನ್.